ಓಂ ಶ್ರೀ ಮಂಜುನಾಥಾಯ ನಮಃ. ಬೆಳ್ತಂಗಡಿ ತಾಲೂಕಿನ ಸುದ್ದಿ ಬಿಡುಗಡೆ ವಾಹಿನಿಗೆ ಮೊದಲಾಗಿ ವಂದಿಸುತ್ತಾ, ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಈ ಬಾರಿಯೂ ನಮ್ಮ ಶಿವರಾತ್ರಿಯ ದಿನಾಂಕ 15/2/2026 ಆಚರಿಸಲಾಗ್ತಿದೆ. ಈ ಬಾರಿ ಶಿವರಾತ್ರಿಗೆ ಕಳೆದ ಬಾರಿಯಿಂದಲೂ ಅಧಿಕ ಪಾದಯಾತ್ರಿಗಳು ಬರುವಂಥ ನಿರೀಕ್ಷೆ ಇದೆ. ಈಗಾಗಲೇ ಪಾದಯಾತ್ರಿಗಳು ಬೆಂಗಳೂರಿಂದ, ಮಂಡ್ಯದಿಂದ, ಹಾಸನದಿಂದ, ಈ ಕಡೆ ಉತ್ತರ ಕರ್ನಾಟಕದ ಕೆಲವು ಭಾಗಗಳಿಂದ, ಹೆಚ್ಚಿನ ಅಂದರೆ ಮಹಾರಾಷ್ಟ್ರದಿಂದಲೂ ಕೂಡ ಕೆಲವು ಪಾದಯಾತ್ರಿಗಳು ಬೆಂಗಳೂರಿಗೆ ಬಂದು ಬೆಂಗಳೂರಿಂದ ಪಾದಯಾತ್ರೆಯನ್ನು ಮಾಡುವಂಥ ವಿಚಾರವನ್ನು ನಮಗೆ ಕೆಲವೆಲ್ಲ ತಿಳಿಸಿದ್ದೀರಾ. ಯಾಕಂದರೆ ನಮ್ಮಲ್ಲಿಂದ ಬೆಂಗಳೂರಿಗೆ ಹೋಗಿ ಬೆಂಗಳೂರಿಂದ ಶಿರಡಿಗೆ ಪಾದಯಾತ್ರೆ ಮಾಡುವಂಥ ಒಂದು ಕ್ರಮ ಇದೆ. ಅದೇ ರೀತಿ ಮುಂಬೈಯಿಂದ ಬೆಂಗಳೂರಿಗೆ ಬಂದು ಬೆಂಗಳೂರಿಂದ ಪಾದಯಾತ್ರೆ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಈ ಬಾರಿ ಶ್ರೀ ಕ್ಷೇತ್ರದ ಭಕ್ತಾದಿಗಳು ಮಾಡ್ತಾ ಇರುವಂಥದ್ದು ನಮ್ಮ ಗಮನಕ್ಕೆ ಬಂದಿದೆ. ಹಾಗೆ ಪ್ರತಿ ವರ್ಷದಂತೆ ಶಿವರಾತ್ರಿಗಾಗಿ ನಾವು ತಯಾರಿಯನ್ನು ಮಾಡ್ತಾ ಇದ್ದೇವೆ. 1-2 ತಿಂಗಳ ಮೊದಲೇ ಪೂಜ್ಯ ಹೆಗ್ಗಡೆಯವರು ಹಾಗೂ ಶ್ರೀ ಹರ್ಷಣ್ಣಾಜಿ ಅವರ ನಿರ್ದೇಶನದಂತೆ ಒಂದು ಮೀಟಿಂಗ್ ಮಾಡಿ ಎಲ್ಲ ನಮ್ಮ ಇದ್ದ ಸಿಬ್ಬಂದಿಗಳು ಇದರ ಬಗ್ಗೆ ಕಾರ್ಯಪ್ರವೃತ್ತರಾಗ್ತಾರೆ. ಅದೇ ರೀತಿ ಈ ಬಾರಿ ಕೂಡ ನಾವು ಶಿವರಾತ್ರಿಯ ಪೂರ್ವ ತಯಾರಿಗಾಗಿ ಪ್ರಾರಂಭ ಮಾಡಿದ್ದೇವೆ. ಪ್ರಪ್ರಥಮವಾಗಿ ನಾವು ಬರುವ ಭಕ್ತಾದಿಗಳು ಶ್ರೀ ಕ್ಷೇತ್ರಕ್ಕೆ ಪಾದಯಾತ್ರೆಯಲ್ಲಿ ಬರುವ ಸಂದರ್ಭದಲ್ಲಿ ಅವರಿಗೆ ಜಾಗೃತಿಗಾಗಿ ಕೆಲವು ನಾವು ಸೂಚನಾ ಫಲಕಗಳನ್ನು ಹಾಕ್ತೇವೆ. ಅದರಲ್ಲಿ ಮುಖ್ಯವಾಗಿ ಮಾರ್ಗದ ಬದಿಯಲ್ಲಿ ನಡ್ಕೊಂಡು ಬನ್ನಿ, ಆದಷ್ಟು ರಾತ್ರಿ ಹೊತ್ತಿನಲ್ಲಿ ನಡೆಯುವಂಥ ಒಂದು ಪ್ರಮೇಯ ಇದ್ದರೂ ಕೂಡ ನಿಮ್ಮ ಅಂಗಿಯ ಅಥವಾ ಬನಿಯನ್ನು ಹಿಂದುಗಡೆ ರಿಫ್ಲೆಕ್ಟರ್ಗಳನ್ನು ಅಳವಡಿಸಿ ನೀವು ಬನ್ನಿ. ಅಂದರೆ ಬರುವ ವಾಹನದ ಚಾಲಕರಿಗೆ ನಿಮ್ಮ ಬರುವಿಕೆಯು ಅಲ್ಲಿ ಗೊತ್ತಾಗೋ ರೀತಿ ಇರಲಿ ಅನ್ನುವಂಥ ಒಂದು ಉದ್ದೇಶದಿಂದ ನಾವು ಈ ಸೂಚನಾ ಫಲಕಗಳಲ್ಲಿ ಹಾಕ್ತೇವೆ. ಆಮೇಲೆ ಬರುವಾಗ ಓಂ ನಮಃ ಶಿವಾಯ ಎನ್ನುವ ಮಂತ್ರಪಠಣೆಯನ್ನು ಮಾಡಿಕೊಂಡು ಬನ್ನಿ. ಆಮೇಲೆ ಹೆಚ್ಚಿನ ಕಡೆಗಳಲ್ಲಿ ಅವರು ಊಟ ಮಾಡೋ ಸಂದರ್ಭ, ಊಟ ಆಗಿ ಎಲ್ಲ ಕಸಗಳನ್ನು ಬಿಟ್ಟು ಹೋಗುವಂಥ ಒಂದು ಸಂದರ್ಭ ಇತ್ತು. ಈಗ ತುಂಬ ಅವೇರ್ನೆಸ್ ಆಗಿದೆ. ಹೆಚ್ಚಿನವರು ಸ್ವಚ್ಛತೆಗೆ ಮಾನ್ಯತೆ ಕೊಡ್ತಾ ಇದ್ದಾರೆ. ಇವತ್ತೊಂದು ಬೆಂಗಳೂರಿನಿಂದ ನನಗೆ ಫೋನ್ ಬಂದಿತ್ತು. ಭೂಮಿ ಮತ್ತು ಪ್ರಕೃತಿ ಅನ್ನುವಂಥ ಯಾವುದೋ ಒಂದು ಸಂಸ್ಥೆಯವರು ಇದು ಪ್ಲಾಸ್ಟಿಕ್ ಚೀಲವನ್ನು ಕೊಡ್ತಾ ಇದ್ದಾರಂತೆ. ಕಸಗಳನ್ನು ಪ್ಲಾಸ್ಟಿಕ್ ಚೀಲಗಳಲ್ಲಿ ಹಾಕಿ ಆದಷ್ಟು ನೀವು ಎಲ್ಲಿ ನಿಮ್ಮ ಊಟೋಪಚಾರವನ್ನು ಮಾಡ್ತೀರಾ ಅಲ್ಲಿ ಗೋಣಿ ಚೀಲದಲ್ಲಿ ಹಾಕಿ ನೀವು ಅದಕ್ಕೆ ಬಾಯಿ ಕಟ್ಟಿ ತೆಗೆದಿಡಿ, ನಾವು ಅದನ್ನು ಕಲೆಕ್ಟ್ ಮಾಡಿ ಬೇಕಾದ ಕಡೆ ನಾವು ತಗೊಂಡು ಹೋಗ್ತೇವೆ ಅಂತ ಅನ್ನುವಂಥ ಒಂದು ಕಾನ್ಸೆಪ್ಟ್ ಮಾಡಿದ್ದಾರೆ. ಅವರು ಇಲ್ಲಿ ಕೂಡ ಬರ್ತಾ ಇದ್ದಾರಂತೆ. ಈಗಾಗಲೇ ಅವರು ನಿಮ್ಮ ಚಾರ್ಮಾಡಿ, ಹಾಸನದಲ್ಲೆಲ್ಲ ಇದ್ದಾರೆ ಚೀಲಗಳನ್ನು ಹಿಡ್ಕೊಂಡು. ಆ ಒಂದು ಎಲ್ಲರಿಗೂ ಸ್ವಚ್ಛತೆಯ ಒಂದು ಕಾನ್ಸೆಪ್ಟ್ನ ಬಗ್ಗೆ ತುಂಬ ಜಾಗೃತರಾಗಿದ್ದಾರೆ. ಪೂಜ್ಯ ಹೆಗ್ಗಡೆಯವರು ಕೂಡ ಈ ಬಗ್ಗೆ ಭಾರಿ ಹಿಂದಿನಿಂದಲೇ ಜಾಗೃತಿಯನ್ನು ವಹಿಸಿದ್ದಾರೆ. ನೇತ್ರಾವತಿ ದಡದಲ್ಲಿ ಕೂಡ, ನೇತ್ರಾವತಿ ಸ್ನಾನಘಟ್ಟದಲ್ಲಿ ಕೂಡ ತುಂಬ ಈ ಚಪ್ಪಲ್ಗಳನ್ನು ಹಾಕಲಿಕ್ಕೆ, ಆಮೇಲೆ ಅವರು ಬಟ್ಟೆಯನ್ನು ಬಿಟ್ಟು ಹೋಗ್ತಾ ಇರೋದ್ರೆ ಬಟ್ಟೆಯನ್ನು ಹಾಕಲಿಕ್ಕೆ ವಿಶೇಷವಾದ ತೊಟ್ಟಿಗಳನ್ನು ಮಾಡಿ ಇರಿಸಲಾಗಿದೆ. ಎಲ್ಲ ಸ್ನಾನಘಟ್ಟದಲ್ಲಿ ಎಲ್ಲ ಮುಂಜಾಗ್ರತೆ ಕಾರ್ಯವನ್ನು ನಾವು ಮಾಡ್ತಾ ಇದ್ದೇವೆ. ವಿಶೇಷವಾಗಿ CCTVಗಳನ್ನು ಅಳವಡಿಸಿದ್ದೇವೆ. ಹಾಗೆ ಅನೌನ್ಸ್ ಮಾಡಲಿಕ್ಕೆ ಕೆಲವು ವಿಶೇಷವಾಗಿ ಮೈಕ್ಗಳನ್ನು ಅಳವಡಿಸಲಾಗಿದೆ. ಅದೇ ರೀತಿ 4-5 ಕಡೆ 4-5 ದಿವಸ ಮೊದಲೇ ನಾವು ಮೆಡಿಕಲ್ ಕ್ಯಾಂಪನ್ನು ಮಾಡಿದ್ದೇವೆ. ಇಲ್ಲಿಂದ ಸಾಧಾರಣ 100-150 ಕಿಲೋಮೀಟ್ರ್ ಮುಂಚೆಯೇ ಸಾಧಾರಣ ಹಾಸನದಿಂದಲೇ ನಮ್ಮ ಮೆಡಿಕಲ್ ಕ್ಯಾಂಪ್ಗಳನ್ನು ಪ್ರಾರಂಭ ಆಗಿದೆ. ಎಲ್ಲ ಕಡೆ ಕೂಡ ನಮ್ಮ STM ಆಯುರ್ವೇದ ಹಾಸ್ಪಿಟಲ್ ಹಾಸನ, STM ಮೆಡಿಕಲ್ ಹಾಸ್ಪಿಟಲ್ ಉಜಿರೆ, ಹಾಗೆ ನೇಚರ್ ಕೇರ್ ಹಾಸ್ಪಿಟಲ್ನ ಎಲ್ಲ ವೈದ್ಯಕೀಯ ಸಿಬ್ಬಂದಿಗಳು ಈ ಕೆಲಸದಲ್ಲಿ ಭಾಗವಹಿಸ್ತಾರೆ. ಅದಲ್ಲದೆ ಒಂದು 5-6 ಜನ ಬೆಂಗಳೂರಿನಿಂದ ವಿಶೇಷವಾಗಿ ವೈದ್ಯರುಗಳು ಸೇವೆ ಮಾಡಲಿಕ್ಕೆ ಕೂಡ ಇಲ್ಲಿ ಬರ್ತಾರೆ. ಅವರು ಇಲ್ಲಿ ನಮ್ಮ ಚಾರ್ಮಾಡಿಯಲ್ಲಿ ಕಾರ್ಯನಿರ್ವಹಿಸ್ತಾರೆ. ಸಾಧಾರಣ 5 ದಿವಸದ
ಉಚಿತವಾದ ಸೇವೆಯನ್ನು ಮಾಡಿ ಇಲ್ಲಿ ಹೋಗ್ತಾಯಿದ್ದಾರೆ. ಅವರು ಪ್ರತಿ ವರ್ಷದಿಂದ ಈಗಾಗಲೇ ಅವರು 10-12 ವರ್ಷ ಆಯಿತು ಬರಲಿಕ್ಕೆ ಪ್ರಾರಂಭ ಮಾಡಿ ಉಚಿತವಾಗಿ ಇಲ್ಲಿ ವೈದ್ಯಕೀಯ ಚಿಕಿತ್ಸೆಯನ್ನು ಕೊಡಲಿಕ್ಕೆ ಬರ್ತಾಯಿದ್ದಾರೆ. ಅದೇ ರೀತಿ ನಾವು ಕ್ಷೇತ್ರಕ್ಕೆ ಬರುವ ಭಕ್ತಾದಿಗಳಿಗೆ ಸರಿಯಾದ ಮಾಹಿತಿ ನೀಡಲಿಕ್ಕೆ ಇಲ್ಲಿ ನಮ್ಮ ಮಹಾದ್ವಾರದ ಬಳಿ ಒಂದು ಮಾಹಿತಿ ಕಚೇರಿಯನ್ನು ಕೂಡ ಪ್ರಾರಂಭ ಮಾಡಲಿಕ್ಕೆ ನಾಳೆಯಿಂದ ನಾವು ಪ್ರಾರಂಭ ಮಾಡ್ತಾಯಿದ್ದೇವೆ. ನಾಳೆ ಬೆಳಗ್ಗೆ 8 ಗಂಟೆಗೆ ಆ ಕಚೇರಿಯ ಉದ್ಘಾಟನೆಯನ್ನು ಇಟ್ಟುಕೊಂಡಿದ್ದೇವೆ. ಅಲ್ಲಿ ಅವರಿಗೆ ಬೇಕಾದ ಮೆಡಿಕಲ್ ಸೌಲಭ್ಯ, ಆಮೇಲೆ ಬಸ್ಸಿನ ಎಲ್ಲೆಲ್ಲಿ ಯಾವ ಕಡೆ ಹೋಗ್ತೇವೆ ಅನ್ನುವಂಥ ನಿರ್ದೇಶನ, ಹಾಗೂ ಪೊಲೀಸು, ಆಮೇಲೆ ಮಾಹಿತಿ ಕಚೇರಿ, ಅದನಂತರ ಅಲ್ಲಿ ಬರುವವರಿಗೆ ಶರ್ಬತ್ ಕೊಡುವಂಥ ವ್ಯವಸ್ಥೆಯನ್ನು ಕೂಡ ನಾವು ಇಟ್ಕೊಂಡಿದ್ದೇವೆ. ಅಲ್ಲಿ ಸಾಧಾರಣ ಬೆಳಿಗ್ಗೆ 7 ಗಂಟೆಗೆ ಪ್ರಾರಂಭ ಆದರೆ ರಾತ್ರಿ 11 ಗಂಟೆ ತನಕ ಕೂಡ ನಮ್ಮ ಸಿಬ್ಬಂದಿಗಳು ಕಾರ್ಯನಿರ್ವಹಿಸ್ತಾರೆ. ಬಂದ ಎಲ್ಲ ಭಕ್ತಾದಿಗಳಿಗೆ ತುಂಬ ನಡ್ಕೊಂಡು ಬಂದು ಕಾಲು ನೋವು ಅಥವಾ ಏನಾದರೂ ಸಮಸ್ಯೆಗಳು ಇದ್ದಲ್ಲಿ ಅವರು ನಮ್ಮ ಮಾಹಿತಿ ಕಚೇರಿ ಹತ್ತಿರದ ವೈದ್ಯಕೀಯ ಚಿಕಿತ್ಸೆ ನೀಡುವಲ್ಲಿ ಕೂಡ ಅವರು ಭೇಟಿ ನೀಡಿ ಅವರ ಸಮಸ್ಯೆಗಳನ್ನು ಪರಿಹರಿಸುವಂತೆ ಮಾಡುವಂಥ ವ್ಯವಸ್ಥೆ ಮಾಡುತ್ತವೆ. ಅದಲ್ಲದೆ ನಮ್ಮ STM ಮೆಡಿಕಲ್ ಹಾಸ್ಪಿಟಲ್ನ 2 ಆಂಬುಲೆನ್ಸ್ಗಳು 24 ಗಂಟೆ ಕೂಡ ಸುತ್ತಾ ಇರ್ತದೆ. ಅದರಲ್ಲಿ ಕೂಡ ವಿಶೇಷವಾದ ವೈದ್ಯಕೀಯ ಚಿಕಿತ್ಸೆಗಳನ್ನು ನೀಡಲಿಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಪೂಜ್ಯ ಕಾವಂದರು ಕೂಡ ಒಂದು ದಿವಸ ಬರುವಂಥ ಪಾದಯಾತ್ರಿಗಳನ್ನು ನೋಡಲಿಕ್ಕೆ ಕೆಲವು ಕಡೆ ಭೇಟಿ ನೀಡುವಂಥ ಒಂದು ಕ್ರಮ ಇದೆ. ಅದೇ ರೀತಿ ಈ ಬಾರಿ ಕೂಡ ಭೇಟಿ ನೀಡುವ ಸಾಧ್ಯತೆ ಇದೆ. ಈ ಬಾರಿ ಭಾನುವಾರ ಮಹಾಶಿವರಾತ್ರಿ ಆದ ಕಾರಣ ಸ್ವಲ್ಪ ಒತ್ತಡ ಇರ್ಬೋದು. ಬರುವ ಮಾಮೂಲಿ ಭಕ್ತರು ಹಾಗೂ ಪಾದಯಾತ್ರಿಗಳು ಕೂಡ ಒಂದು 45-50 ಸಾವಿರ ಜನ ಪಾದಯಾತ್ರಿಗಳು ಬರುವಂಥ ನಿರೀಕ್ಷೆ ಇದೆ. ಅವತ್ತು ಶಿವರಾತ್ರಿನ ಮೊದಲ ದಿವಸ ಇಲ್ಲಿ ಶಿವರಾತ್ರಿಯ ಪಾದಯಾತ್ರಿಗಳಿಗೆ ಅವರವರೇ ಮಾಡಿಕೊಳ್ಳುವಂಥ ಒಂದು ಸನ್ಮಾನ ಕಾರ್ಯಕ್ರಮ ಕೂಡ ಅವತ್ತು ನಡೀತಿದೆ. ಆಮೇಲೆ ಶಿವರಾತ್ರಿ ದಿವಸ ಪಂಚಾಕ್ಷರಿ ಮಂತ್ರವನ್ನು ಪೂಜ್ಯ ಹೆಗ್ಗಡೆಯವರು ಆ ದಿನ ಸಂಜೆ 6 ಗಂಟೆಗೆ ಉದ್ಘಾಟನೆ ಮಾಡಿ ಬೆಳಗಿನ ಜಾವ ತನಕ ಕೂಡ ಪಂಚಾಕ್ಷರಿ ಮಂತ್ರವನ್ನು ಪಠಿಸುವ ಒಂದು ಕಾರ್ಯಕ್ರಮವನ್ನು ಕೂಡ ನೆರವೇರಿಸಲಿದೆ. ಹಾಗೆ ಈ ಎಲ್ಲ ನಮ್ಮ ಮಹಾಶಿವರಾತ್ರಿಯ ತಯಾರಿಗಳು ಈಗಾಗಲೇ ನಡೆದಿದೆ. ಹಾಗೆ ಜನಗಳು ಕೂಡ ಬರುವ ಯಾತ್ರಾರ್ಥಿಗಳು ಕೂಡ ಇದನ್ನು ಸ್ಪಂದಿಸಿ ಇವತ್ತಿನಿಂದಲೇ ಯಾತ್ರಾರ್ಥಿಗಳು ಬರಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಈಗಾಗಲೇ ಆಹಾರದ ವ್ಯವಸ್ಥೆ ಕೂಡ ಇಲ್ಲಿ ಬೇಕಾದ ರೀತಿಯಲ್ಲಿ ಮಾಡುತ್ತದೆ. ಅದೇ ನಾವು ಮಾಡುವ ಅನ್ನಪೂರ್ಣದ ಆಹಾರ ಅಲ್ಲದೆ ಕೂಡ ಬೆಂಗಳೂರಿನಿಂದ ತುಂಬ ಕಡೆಯಿಂದ ಈಗಾಗಲೇ ಒಂದು ವರ್ಷದಲ್ಲಿ ನಮ್ಮ ಹೈಸ್ಕೂಲ್ ಗ್ರೌಂಡ್ನಲ್ಲಿ ಒಂದು ಪಾರ್ಟಿ ಏನೋ ಒಂದು 4-5 ಸಾವಿರ ಜನಕ್ಕೆ ಊಟ ಕೊಡ್ತಿದ್ರು. ಈ ಸಲ 3 ಪಾರ್ಟಿ ಬಂದಿದ್ದಾರೆ. ಹಾಗೆ ನಮ್ಮ ಅನ್ನಪೂರ್ಣದ ಹತ್ರ ಕೂಡ ಒಂದು 3-4 ಪಾರ್ಟಿ ಬಂದು ಇಲ್ಲಿ ಆಹಾರ ಭೋಜನದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ವಿಶೇಷ ಅಂದರೆ ಮಹಾಶಿವರಾತ್ರಿ ದಿವಸ ರಾತ್ರಿ ಇಲ್ಲಿ ಭೋಜನದ ವ್ಯವಸ್ಥೆ ಇಲ್ಲ. ಅದಕ್ಕಾಗಿ ಬೆಂಗಳೂರಿನವರು ಬಂದು ಎಲ್ಲ ಭೋಜನದ ವ್ಯವಸ್ಥೆಯನ್ನು ಕೂಡ ಇಲ್ಲಿ ತಯಾರಿ ಕೂಡ ಮಾಡಿದ್ದಾರೆ. ಈಗಾಗಲೇ ಇದರ ಬಗ್ಗೆ ಮಾತುಕತೆ ನಡೆದು ಎಲ್ಲರೂ ತಯಾರಿಯನ್ನು ನಡೆಸಿದ್ದಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಮಹಾಶಿವರಾತ್ರಿಯೊಂದು ವಿಶೇಷವಾದಂತಹ ಧಾರ್ಮಿಕ ವಿಧಿವಿಧಾನಗಳು ನಡೆಯುತ್ತದೆ. ಕ್ಷೇತ್ರದಲ್ಲಿ ಸನ್ನಿಧಾನದಲ್ಲಿ ಏನೆಲ್ಲ ನಡೀತದೆ ಅನ್ನೋದರ ಬಗ್ಗೆ ಮಾತನಾಡಲಿಕ್ಕಿದ್ದಾರೆ. ನಮ್ಮ ಜೊತೆಗೆ ಪಾರುಪತಿಗರಾದಂಥ ಲಕ್ಷ್ಮೀನಾರಾಯಣ್ ಸರ್ ಇದ್ದಾರೆ. ಸರ್, ಏನೆಲ್ಲ ನಡೆಯುತ್ತೆ ಅವತ್ತು? ಓಂ ಶ್ರೀ ಮಂಜುನಾಥಾಯ ನಮಃ. ನಾಡ್ದು 15 ತಾರೀಕು 15/2/2026 ರವಿವಾರ ಶಿವರಾತ್ರಿ ದಿವಸ ಬರ್ತದೆ. ಈಶ್ವರನಿಗೆ ಭಾರಿ ವಿಶೇಷವಾದ ದಿವಸ. ದೇಶಾದ್ಯಂತ ಹಿಂದೂಗಳು ಬಹಳ ವಿಶೇಷವಾಗಿ ಸಂಭ್ರಮದಿಂದ ಈ ಶಿವರಾತ್ರಿಯನ್ನು ಆಚರಿಸ್ತಾರೆ. ರಾತ್ರಿ ಇಡೀ ಶಿವನಾಮ ಪಂಚಾಕ್ಷರಿ ಭಜನೆ ಮಾಡ್ತಾ ವಿವಿಧ ಕಾರ್ಯಕ್ರಮ ಮಾಡ್ತಾ ಬೆಳಗಿನವರೆಗೆ ಜಾಗರಣೆ ಮಾಡಿ ಈ ಶಿವರಾತ್ರಿಯನ್ನು ಆಚರಿಸ್ತಾರೆ. ಇದು ಶಿವನಿಗೆ ಅತ್ಯಂತ ವಿಶೇಷವಾದ ದಿವಸ. ಶಿವರಾತ್ರಿಯಲ್ಲಿ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನದಲ್ಲಿ ರಾತ್ರಿ ವಿಶೇಷವಾಗಿ ಅಭಿಷೇಕ. ಧರ್ಮಸ್ಥಳದಲ್ಲಿ ಶಿವರಾತ್ರಿ ಹೊರತುಪಡಿಸಿ ಬೇರೆ ಯಾವುದೇ ದಿವಸಗಳಲ್ಲಿ ರಾತ್ರಿ ಹೊತ್ತು ಅಭಿಷೇಕ ನಡೆಯುವುದಿಲ್ಲ. ಶಿವರಾತ್ರಿಯಲ್ಲಿ ಮಾತ್ರ ಸಂಜೆ 6 ಗಂಟೆಯಿಂದ 4 ಜಾಮದ ಪೂಜೆಗಳು ಅಂತೇಳಿ 12 ಗಂಟೆವರೆಗೆ ಅಭಿಷೇಕ ನಡೀತಾ ಇರ್ತದೆ. ವಿಶೇಷವಾದ ಪೂಜೆಗಳು ಕೂಡ ನಡೀತದೆ. ಆನಂತರ ಮಹಾಮಂಗಳಾರತಿ ಅಂದರೆ ಶ್ರೀ ಸ್ವಾಮಿಯ ವಿಹಾರೋತ್ಸವ. ಒಳಗಡೆಯಿಂದ ದೇವರು ಪಲ್ಲಕ್ಕಿಯಲ್ಲಿ ಕೂತು ವಿಶೇಷವಾಗಿ ವಿರಾಜಮಾನರಾಗಿ ಅಲ್ಲಿಂದ ದೇವಸ್ಥಾನ ಹೊರಗಡೆ ಬಂದು ಬೆಳ್ಳಿ ರಥದಲ್ಲಿ ಶ್ರೀ ಸ್ವಾಮಿಯ ವಿಹಾರೋತ್ಸವ ನಡೆಯಲಿಕ್ಕಿದೆ.
ಆ ಬೆಳ್ಳಿ ರಥದಲ್ಲಿ ಶ್ರೀ ಸ್ವಾಮಿಯು ದೇವಸ್ಥಾನಕ್ಕೆ ಒಂದು ಪ್ರದಕ್ಷಿಣೆ ಬಂದು ಮಹಾದ್ವಾರದ ಬಳಿ ಶಿವರಾತ್ರಿ ಕಟ್ಟೆ ಅಂತ ಇದೆ, ಅಲ್ಲಿ ಹೋಗಿ ವಿಶೇಷ ಪೂಜೆಯನ್ನು ಪಡ್ಕೊಂಡು ಮತ್ತು ಪುನಃ ದೇವಸ್ಥಾನಕ್ಕೆ ಬರ್ತಾರೆ. ಅಲ್ಲಿ ಲಕ್ಷಾಂತರ ಮಂದಿ ಸೇರಿ ದಾರಿಯುದ್ದಕ್ಕೂ ಉಗೆ ಉಗೆ ಮಂಜುನಾಥ ಸ್ವಾಮಿ ಕಿ ಜೈ ಅಂತ ಹೇಳ್ಕೊಂಡು ತುಂಬ ಜನ ಸಂತೋಷ ಪಡ್ತಾರೆ. ಶ್ರೀ ಸ್ವಾಮಿಯ ದರ್ಶನವನ್ನು ಗರ್ಭಗುಡಿ ಹತ್ತಿರ ಹೋಗಿ ನೋಡಲಿಕ್ಕೆ ಆಗದಂಥ ಭಕ್ತಾದಿಗಳಿಗೆ ಶ್ರೀ ಸ್ವಾಮಿಯ ಹೊರಗಡೆ ಬಂದು ಬೆಳ್ಳಿ ರಥದಲ್ಲಿ ವಿರಾಜಮಾನರಾಗಿ ದರ್ಶನವನ್ನು ಕೊಡ್ತಾರೆ. ಇದು ವಿಶೇಷವಾಗಿ ಶ್ರೀ ಸ್ವಾಮಿಯ ದರ್ಶನ ಮಾಡುವವರಿಗೆ ಅವಕಾಶ ಕಲ್ಪಿಸಲಾಗಿದೆ. ರಾತ್ರಿ ದೇವಸ್ಥಾನಕ್ಕೆ ಮತ್ತೆ ಬಂದು ದೇವರ ಉತ್ಸವ ನಡೆದು ಅಂಗಣ ರಥ ಒಂದು ರಥ ಇದೆ, ಅದರ ಪುನಃ ಒಂದು ಪ್ರದಕ್ಷಿಣೆ ಬಂದು ಮತ್ತು ದೇವಸ್ಥಾನದ ಒಳಗಡೆ ಹೋಗ್ತಾರೆ. ರಾತ್ರಿ ಇಡೀ ಬೆಳಗಿನವರೆಗೆ ದೇವಸ್ಥಾನದ ಒಳಗಡೆ ವಿಶೇಷ ಕಾರ್ಯಕ್ರಮ ಇರ್ತದೆ. ಅದಕ್ಕೆ ಭಕ್ತಾದಿಗಳಿಗೆ ಪ್ರವೇಶವಿಲ್ಲ. ದೇವರ ಒಳಗಾದ ನಂತರ ವಿಶೇಷ ಕಾರ್ಯಕ್ರಮ ನಡೀತಾ ಇದೆ. ಬೆಳಗ್ಗೆ ಕೂಡ ಶಿವರಾತ್ರಿ ರಥೋತ್ಸವ ನಡೀಲಿಕ್ಕಿದೆ. ಅದು ಕೂಡ ಬೆಳಗ್ಗೆ 9 ಗಂಟೆವರೆಗೆ ನಡೀತಾ ಇರ್ತದೆ. ಭಕ್ತಾದಿಗಳಿಗೆ ದೇವರ ದರ್ಶನ ಕೂಡ ಸ್ವಲ್ಪ ಅನಾನುಕೂಲ ಆಗ್ಬೋದು. ಬೆಳಗ್ಗೆ ಉತ್ಸವ ಸಮಯದಲ್ಲಿ ಅಥವಾ ವಿಶೇಷ ಕಾರ್ಯಕ್ರಮ ಸಂದರ್ಭದಲ್ಲಿ ದೇವಸ್ಥಾನದ ಒಳಗಡೆ ಭಕ್ತಾದಿಗಳನ್ನು ಯಾರನ್ನು ಬಿಡೋದಿಲ್ಲ. ಆದ್ದರಿಂದ ಭಕ್ತಾದಿಗಳಿಗೂ ಸ್ವಲ್ಪ ಅನಾನುಕೂಲ ಆಗ್ಬೋದು. ಆದರೆ ದೇವಸ್ಥಾನದ ವಿಧಿವಿಧಾನಗಳನ್ನು ಮಾಡುವಾಗ ನಾವು ಆ ಸಂಪ್ರದಾಯವನ್ನು ಪಾಲಿಸಲೇಬೇಕು. ಆದ್ದರಿಂದ ಭಕ್ತಾದಿಗಳೆಲ್ಲರೂ ಈ ವ್ಯವಸ್ಥೆಗೆ ಗೌರವ ಕೊಟ್ಟು ದೇವಸ್ಥಾನದ ಪದ್ಧತಿಗಳಿಗೆ ನಡ್ಕೊಂಡು ದೇವಸ್ಥಾನ ಸಹಕರಿಸಬೇಕಾಗಿ ನಾವು ನಿಮ್ಮಲ್ಲಿ ಕೇಳ್ಕೊಳ್ತಿದ್ದೇವೆ.